ಮಂಗಳೂರಿನಿಂದ ಬೆಂಗಳೂರಿಗೆ ಹಾದು ಹೋಗುವ ಭೂಮಿಯಡಿಯ ಕೊಳವೆಯನ್ನ ಕೊರೆದು ಡೀಸೆಲ್ ಕಳವು ಮಾಡಿ ಮಾರಾಟ ಮಾಡುತ್ತಿದ್ದ ಪ್ರಕರಣವೊಂದು ಬಂಟ್ವಾಳ ತಾಲೂಕಿನ ಅರಳ ಗ್ರಾಮದ ಸೋರ್ನಾಡು ಎಂಬಲ್ಲಿ ಪತ್ತೆಯಾಗಿದೆ. ಆರೋಪಿಗಳು ಪರಾರಿಯಾಗಿದ್ದಾರೆ. ಸೋರ್ನಾಡು ಸಮೀಪದ ಅರ್ಬಿ ಎಂಬಲ್ಲಿನ ನಿವಾಸಿ ಆರೋಪಿ ಐವನ್ ಎಂಬಾತ ತನಗೆ ಸೇರಿದ ಖಾಸಗಿ ಜಮೀನಿನ ರಸ್ತೆಯಲ್ಲಿ ಸುಮಾರು 20 ಅಡಿ ಆಳದಲ್ಲಿ ಹಾದು ಹೋಗಿರುವ ಡೀಸೆಲ್ ಸಾಗಾಟದ ಪೈಪ್ ಅನ್ನ ಅಗೆದು ಆ ಪೈಪ್ಲೈನ್ಗೆ ಇನ್ನೊಂದು ಪೈಪ್ ಅನ್ನ ಅಳವಡಿಸಿ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಗೇಟ್ ವಾಲ್ ಅಳವಡಿಸಿ ಟ್ಯಾಪ್ ಮೂಲಕ ಡೀಸೆಲ್ ಕಳ್ಳತನ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಆರೋಪಿ ಕಳವು ಮಾಡಿದ ಡೀಸೆಲ್ ಅನ್ನ ವಾಹನಕ್ಕೆ ತುಂಬಿಸಿ ಮಾರಾಟ ಮಾಡುತ್ತಿದ್ದರು. ಕಂಪನಿಯಲ್ಲಿ ಕೆಲವು ದಿನಗಳಿಂದ ಪೈಪ್ಲೈನ್ ನಲ್ಲಿ ಸಾಗುತ್ತಿದ್ದ ಡೀಸೆಲ್ನ ಅಳತೆಯಲ್ಲಿ ವ್ಯತ್ಯಾಸ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಸ್ವತಃ ಕಂಪನಿಯವರು ಮಂಗಳೂರು ಕಮಿಷನರ್ಗೆ ದೂರನ್ನು ಕೂಡ ನೀಡಿದರು. ಬಳಿಕ ಕಂಪನಿ ಅಧಿಕಾರಿಗಳು ಈ ಬಗ್ಗೆ ತಂತ್ರಜ್ಞಾನ ಯಂತ್ರದಲ್ಲಿ ಪರಿಶೀಲನೆ ನಡೆಸಿದಾಗ ಡೀಸೆಲ್ ಸೋರಿಕೆ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಂಪನಿಯವರು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಗೂ ದೂರನ್ನ ನೀಡಿದ್ರು. ದೂರಿನ ಮೇರೆಗೆ ಪೊಲೀಸರು ರಸ್ತೆಯನ್ನ ಅಗೆದು ಪರಿಶೀಲನೆ ನಡೆಸಿದಾಗ ಪೈಪ್ ಕೊರೆದು ಡೀಸೆಲ್ ಕಳವು ಮಾಡುತ್ತಿದ್ದ ಘಟನೆ ಬೆಳಕಿಗೆ ಬಂದಿದೆ. ಈ ಬಗ್ಗೆ ತನಿಖೆ ಮುಂದುವರೆದಿದೆ.